ಅಣಜಿ ನಾಗರಾಜ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವವರಲ್ಲಿ ಅಣಜಿ ನಾಗರಾಜ್ ಕೂಡ ಒಬ್ರು. ದರ್ಶನ್ ಅವರ ಒಂದಿಷ್ಟು ಚಿತ್ರಗಳ ನಿರ್ಮಾಪಕ ಕೂಡ ಹೌದು. ಹಾಗೆ ಬೇಸಿಕಲಿ ಇವರು ಕ್ಯಾಮರಾಮ್ಯಾನ್. ಡಿ ಬಾಸ್ ಚಿತ್ರರಂಗದ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋದು ನಿಮಗೆ ಗೊತ್ತೇ ಇದೆ. ಹಾಗೆ ಕ್ಯಾಮರಾ ಅಸಿಸ್ಟೆಂಟ್ ಆಗಿಯೂ ಕೆಲಸ ಮಾಡಿದ್ರು. ಅದೇನೇ ಇರಲಿ, ಅಣಜಿ ನಾಗರಾಜ್ ಮತ್ತು ದರ್ಶನ್ ಅವರು ಸಿಕ್ಕಾಪಟ್ಟೆ ಸ್ನೇಹಿತರು. ಹೀಗಿರುವಾಗ ಅಣಜಿ ನಾಗರಾಜ್ ಅವರು ತನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ವಿವರಿಸ್ತಾರೆ. ಅದೇನೆಂದರೆ, ಅಣಜಿ ನಾಗರಾಜ್ ಅವರು ಒಮ್ಮೆ ಕಲಬುರಗಿಗೆ ಹೋಗಿದ್ರಂತೆ. ಅಲ್ಲಿರುವ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಬೇಕು ಎಂದು ಒಂದಿಷ್ಟು ಮಂದಿ ಅಲ್ಲಿಗೆ ಹೋಗಿದ್ರು. ಹೀಗಿರುವಾಗ ಅಣಜಿ ನಾಗರಾಜ್ ಹಾಗೂ ಅವರ ಸ್ನೇಹಿತರು ಅಲ್ಲಿ ಒಂದು ಹೋಟೆಲ್ನಲ್ಲಿ ತಂಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ರೂಮ್ ಬಾಯ್ಗೆ ಇವರು ದರ್ಶನ್ ಅವರ ಫ್ರೆಂಡ್ ಎಂದು ಅನುಮಾನ ಬರುತ್ತೆ. ಹೀಗೆ ಈ ವಿಚಾರವನ್ನು ಸ್ವತಃ ಅಣಜಿ ನಾಗರಾಜ್ ಅವರಲ್ಲಿ ಕೇಳ್ತಾರೆ, ನೀವು ದರ್ಶನ್ ಅವರ ಫ್ರೆಂಡ್ ಅಲ್ವಾ ಅಂತ. ಅದಕ್ಕೆ ಅಣಜಿ ನಾಗರಾಜ್ ಅವರು ಹೌದು ಎಂದು ಹೇಳ್ತಾರೆ. ಅಷ್ಟು ಹೇಳಿ ಅಣಜಿ ನಾಗರಾಜ್ ಅವರು ಸ್ನಾನಕ್ಕೆ ಹೋಗ್ತಾರೆ. ಸ್ನಾನದಿಂದ ಹೊರಗಡೆ ಬಂದಾಗ ಆ ಹೋಟೆಲ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಂದಿ ಅಲ್ಲಿ ಸೇರಿರ್ತಾರೆ. ಕಾರಣ, ನೀವು ದರ್ಶನ್ ಅವರ ಫ್ರೆಂಡು, ನಮಗೆ ನಿಮ್ಮ ಫೋಟೋ ಬೇಕು ಅಂತ. ಅದಕ್ಕೆ ಇಲ್ಲ, ನಾವೀಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಆಗಲ್ಲ, ಸಂಜೆ ಬನ್ನಿ, ಸಂಜೆ ಫೋಟೋ ಕೊಡ್ತೀವಿ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ದೇವರ ದರ್ಶನ ಕೂಡ ಮಾಡ್ತಾರೆ. ಇದಾದ ಬಳಿಕ ಹೋಟೆಲ್ಗೆ ಬಂದು ನೋಡಿದರೆ ಸುಮಾರು 700-800 ಮಂದಿ ಅಲ್ಲಿ ಜಮಾಯಿಸಿರ್ತಾರೆ. ಅಂದರೆ ಅಣಜಿ ನಾಗರಾಜ್ ಅವರು ಹೇಳುವ ಪ್ರಕಾರ ಕೇವಲ ನಾವು ಸ್ನೇಹಿತರು ಅಷ್ಟೇ, ದರ್ಶನ್ ಅವರ ಸ್ನೇಹಿತರು ಎಂದು ಗೊತ್ತಾಗಿಯೇ ಇಷ್ಟೊಂದು ಮಂದಿ ನಮ್ಮ ಜೊತೆ ಫೋಟೋ ತೆಗಿಲಿಕ್ಕೆ ಬಂದಿದ್ದಾರೆ. ಇನ್ನು ದರ್ಶನ್ ಅವರು ಬರ್ತಿದ್ರೆ ಯಾವ ಮಟ್ಟಕ್ಕೆ ಕ್ರೇಜ್ ಇರಬೇಡ. ಕೇವಲ ದರ್ಶನ್ ಅವರ ಸ್ನೇಹಿತ ಅನ್ನೋ ಕಾರಣಕ್ಕಾಗಿ ನಮ್ಮ ಜೊತೆ ಫೋಟೋ ತೆಗೆಸಿಕೊಳ್ಳಲು 700-800 ಮಂದಿ ಎಷ್ಟು ಜನರು ಅಲ್ಲಿ ಸೇರಿದ್ದಾರೆ ಅಂತ ಆದರೆ, ಇನ್ನು ದರ್ಶನ್ ಅವರು ಬಂದರೆ ದರ್ಶನ್ ಅವರ ಅಭಿಮಾನಿಗಳ ನೆಟ್ವರ್ಕೇ ಆಗಿದೆ. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು ಅಥವಾ ಅಭಿಮಾನಿ ಸಂಘಗಳಾಗಿರ್ಬೋದು, ಅದು ಯಾವುದೇ ರೀತಿಯಾಗಿರ್ಬೋದು. ಕರ್ನಾಟಕದಲ್ಲಿ ಅತಿ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ನಟ ಅಂದರೆ ಅದು ದರ್ಶನ್ ಎಂದು ಅಣಜಿ ನಾಗರಾಜ್ ಅವರು ಹೇಳಿದರು. ಇನ್ನು ಅಣಜಿ ನಾಗರಾಜ್ ಮತ್ತು ದರ್ಶನ್ ಅವರು ಯಾವಾಗ ಒಂದಾಗ್ತಾರೆ, ಅವರ ಮುಂದಿನ ಸಿನಿಮಾ ಯಾವುದು ಅಂತ ಕೇಳೋದಾದರೆ ಅದಕ್ಕೆ ಅಣಜಿ ನಾಗರಾಜ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನಂತ ಹೇಳಿದರೆ, ದರ್ಶನ್ ಅವರೀಗ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ, ಈಗ ನಾವು ಅವರಿಗೆ ತೊಂದರೆ ಕೊಡಲು ಹೋಗೋದಿಲ್ಲ. ಮುಂದೆ ಅವ್ರ ಜೊತೆ ನಾನು ಸಿನಿಮಾವನ್ನು ಮಾಡ್ತೀನಿ. ಆದರೆ ದರ್ಶನಲ್ಲಿ ಅವರ ಬಳಿ ಹೋಗಿ 1-2 ಬಾರಿ ಸಿಟ್ಟಿಂಗ್ ಹಾಕಿದರೆ ಡೇಟ್ ಕೊಡ್ತಾರೆ, ಅದೇನು ದೊಡ್ಡ ಕಷ್ಟ ಅಲ್ಲ. ಆದರೆ ಏನಕ್ಕೆ ಸುಮ್ಮನೆ ಅವರಿಗೆ ತೊಂದರೆ ಕೊಡುವುದು, ಸದ್ಯಕ್ಕೆ ನಾನೇನು ದರ್ಶನ್ ಅವರಲ್ಲಿ ಆ ಬಗ್ಗೆ ನಾನೇನು ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಅದೇನೇ ಇರಲಿ, ಪ್ರಸ್ತುತ ದರ್ಶನ್ ಹಾಗೂ ಅಣಜಿ ನಾಗರಾಜ್ ಅವರ ಕಾಂಬಿನೇಷನ್ನಲ್ಲಿ ಒಂದು ಸಿನಿಮಾ ಬರೋದ್ರಲ್ಲಿ 2 ಮಾತಿಲ್ಲ. ಶಾಸ್ತ್ರಿಯಂತಹ ಒಂದು ಅತ್ಯದ್ಭುತ ಬ್ಲಾಕ್ ಬಸ್ಟರ್ ಚಿತ್ರವನ್ನು ಈ ಜೋಡಿ ನೀಡಿದ್ರು. ಮುಂದೆ ಇಂತಹದ್ದೇ ಒಂದೊಳ್ಳೆ ಸಿನಿಮಾ ಬಂದರೂ ಅದು ಅಚ್ಚರಿ ಪಡಬೇಕಾಗಿಲ್ಲ, ಹಾಗೂ ಇದು ಅತಿಶಯೋಕ್ತಿಯೂ ಅಲ್ಲ. ಅದೇನೇ ಇರಲಿ, ಆದಷ್ಟು ಬೇಗ ಈ ಸಿನಿಮಾ ನಿರ್ಮಾಣವಾಗಿ ತೆರೆ ಮೇಲೆ ಬರಲಿ, ಹಾಗೆ ಕನ್ನಡ ಚಿತ್ರರಂಗದಲ್ಲೇ ಮತ್ತೊಂದು ಸುಂಟರಗಾಳಿಯಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.